ನಮಸ್ತೆ ಸ್ನೇಹಿತರೆ. ಆಶ್ರಯ ನಿರಾಶ್ರಿತರ ಆಶ್ರಮ, ತುಮಕೂರು ಡಿಸ್ಟಿಕ್, ಶಿರಾ ತಾಲೂಕಲ್ಲಿರುವಂಥ ನಮ್ಮ ಒಂದು ಆಶ್ರಮ. ಸ್ನೇಹಿತರೆ, ನಾನು ವಿಶೇಷವಾಗಿ ಉಮ್ಮರ್ ಕತ್ತಾಬ್ ಟ್ರಸ್ಟ್ನ ಸಂಸ್ಥಾಪಕರು, ಅಧ್ಯಕ್ಷರಾಗಿರುವಂಥ ಶೈಖ್ ಅಣ್ಣನಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದರೆ ನಾನು ಒಬ್ಬರು ನನ್ನಲ್ಲಿ ಡೆತ್ ಆದರೆ ಆಶ್ರಮದಲ್ಲಿ ನಂಗೆ ಸುಮಾರು ಒಂದು 10,000 ರೂಪಾಯಿವರೆಗೂ ನನಗೆ ಖರ್ಚು ಬರ್ತಾಯಿತ್ತು. ತುಂಬ ಕಷ್ಟಪಡ್ತಾಯಿದ್ದೆ. ಬಡತನದಲ್ಲಿರೋ ಆಶ್ರಮ, ದೇವರೇ ಏನು ಮಾಡೋದು ಅಂತ ಕಷ್ಟಪಡ್ತಾಯಿದ್ದೆ. ಆಗ ನನಗೆ ಅಣ್ಣ ಒಂದು ಮಾತು ಹೇಳಿದರು, ಅಮ್ಮ ನಿನ್ನ ಆಶ್ರಮದಲ್ಲಿ ಎಷ್ಟೇ ಸಾವಾಗಲಿ ಪರವಾಗಿಲ್ಲ, ನಾನು ತಂದು ಅವ್ರನ್ನ ಶವ ಸಂಸ್ಕಾರನ ಮಾಡ್ತೀನಿ, ನೀವು ಸೇವೆ ಮಾಡಿ, ನಿಮ್ಮ ಜೊತೆ ನಂದು ಒಂದು ಅಳಿಲು ಸೇವೆ ಅಂತ ಹೇಳಿ ಅಲ್ಲಿಂದ ಫ್ರೀಯಾಗಿ ಗಾಡಿನ ಕಳಿಸ್ಕೊಟ್ಟು, ಅಲ್ಲರಲ್ಲೂ ರಾತ್ರಿನೇ ಬಂದು ಗಾಡಿ ಇಲ್ಲೇ ಸ್ಟೇ ಆಗಿ ಬಟ್ಟೆ, ಕರ್ಪೂರ, ಸೆಂಟು ಪ್ರತಿಯೊಂದು ಇಲ್ಲಿ ಕೊಟ್ಟು ಕಳಿಸಿ ಅವರ ಬಾಡಿನ ಇಲ್ಲಿಂದ ಬೆಂಗಳೂರವರೆಗೂ ತಗೊಂಡೋಗಿ ನನ್ನ ಹತ್ರ 1 ರೂಪಾಯಿ ಖರ್ಚಿಲ್ಲದೆ ತಗೊಂಡೋಗಿ ಅವರ ಅಂತ್ಯಕ್ರಿಯೆಗಳನ್ನ ಮಾಡಿ ಕೊಡ್ತಾರೆ. ನನ್ನ ಆಶ್ರಮಕ್ಕೆ ತುಂಬ ಸಹಾಯ ಕೂಡ, ನನಗೆ ಅಕ್ಕಿ ಕೂಡ ಅಣ್ಣನೇ ಸಹಾಯ ಮಾಡೋದು. ದಯವಿಟ್ಟು ನನ್ನ ಆಶ್ರಮಕ್ಕೆ ಅಕ್ಕಿ ಸಹಾಯ ಬೇಕಾಗಿದೆ. ಎಲ್ಲ ಮುಸಲ್ಮಾನ್ ಬಾಂಧವರಲ್ಲಿ ನಾನು ಅಣ್ಣನ ಮೂಲಕ ಕೇಳ್ಕೊತೀನಿ, ನಮಗೆ ಸಹಾಯ ಮಾಡಿ, ಅಣ್ಣನಿಗೆ ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಾನು ಬೇಡ್ಕೊಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರಾರ್ಥನೆ ಶೈಖ್ ಉಮ್ಮರ್ ಅಣ್ಣನಿಗಿರಲಿ, ಅವ್ರ ಕುಟುಂಬಕ್ಕಿರಲಿ. ಇನ್ನಷ್ಟು ಜನರಿಗೆ ಹೆಚ್ಚಿನದಾಗಿ ಶೈಖ್ ಉಮ್ಮರ್ ಅಣ್ಣ ಸಹಾಯ ಮಾಡುವಂತೆ ನೀವೆಲ್ಲ ಬಾಂಧವರುಗಳು ನಿಮ್ಮ ಮನೆಯ ಪ್ರಾರ್ಥನೆಗಳಲ್ಲಿ, ನಿಮ್ಮ ಮಸೀದಿಯ ಪ್ರಾರ್ಥನೆಗಳಲ್ಲಿ ಕೇಳ್ಕೊಳ್ಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಎಲ್ರಿಗೂ ಆ ಮನಸ್ಸು ಬರಲ್ಲ. ಯಾಕಂದರೆ ನಾನು ವಾರದಲ್ಲಿ ತಿಂಗಳಲ್ಲಿ 3-4 ಸಾಗುತ್ತೆ. ಒಂದು ಏನಕ್ಕೆ ಕೊಡಬೇಕು? ಅವರು ಪೆಟ್ರೋಲ್ ಸಹ ನನ್ನ ಹತ್ರ ದುಡ್ಡು ಇಸ್ಕೊಳ್ದೆ ಗಾಡಿ ಕಳಿಸಿ ತನ್ನ ಅಂತ್ಯಕ್ರಿಯೆಗಳನ್ನು ಮಾಡ್ಕೊಳ್ತಾರೆ. ಅಣ್ಣ, ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ನಮ್ಮೆಲ್ಲ ನಿರಾಶ್ರಿತ ದೇವರುಗಳ ಪರವಾಗಿ ನಿಮಗೆ ವಂದಿಸುತ್ತಾ ನನ್ನನ್ನು ನಾನು ತಗ್ಗಿಸ್ಕೊಂಡು ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ನಿಮ್ಮ ಸಹಾಯ ಸಹಕಾರ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊಡ್ತೀನಿ. ಧನ್ಯವಾದಗಳು.